ಪರಮೇಶ್ವರಿಯೇ ಅರ್ಥಸ್ವರೂಪಿಣಿ ನೀವೇ ಶ್ರೀ ದುರ್ಗಾ ಪರಮೇಶ್ವರಿಯೇ ತುಂಬಿದರು ಕರು ಕಡೆಯಂದರು ರಕ್ತಸಿ ಅರುಣ ಸುರನು ಗೆದ್ದು ರಾಮವೀರಾಯರು ತಂದೆ ಕುಲರೇ ಅಕ್ಕ ಹೊರಗಂತೂರೇ ಅಕ್ಕ ಬಾರಲು ಬಂದೆಯೇ ಮುಂದೆ ತೋರದೆ ಮುಂದಿನ ದಾರಿ ಲೋಕದ ಬಾಲಕಿ ಮಾಡದ ಆಚಾರ್ಯರು ಅಮ್ಮ
Thank you.
ಇಲ್ಲಿ ಸೇರಿರುವ ಎಲ್ಲ ಭಕ್ತರಿಗೂ ಅವರವರ ಅಭಿಷ್ಟಗಳನ್ನು ನೆರವೇರಿಸಿಕೊಟ್ಟು ಆಮೇಲೆ ಇವತ್ತು ಸಂಜೆ ನಡೆಯುವಂಥ ರಂಗಪೂಜೆ ಆಮೇಲೆ ಶೋಭಾಯಾತ್ರೆ ಎಲ್ಲವನ್ನು ನಿರ್ವಿಘ್ನವಾಗಿ ಮಾಡಿಕೊಟ್ಟು ನಮ್ಮನ್ನು ಯಾವಾಗಲೂ ಕಾಪಾಡಿ ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದೇವೆ. ಮಹಾಗಣಪತಿ ಪಾದಾರವಿಂದಕ್ಕೆ ಗೋವಿಂದಾನೆ ಗೋವಿಂದ ಗೋವಿಂದಾನೆ ಗೋವಿಂದ. ಇಲ್ಲಿ ಸಂಘಟಿಸಬೇಕು. ಹಾಗೆ ಆಗ ಭಜನಾ ಕಾರ್ಯಕ್ರಮದಲ್ಲಿದ್ದಂತಹ ಈ ಗಜಾನನ ಮಹಿಳಾ ಸೇವಾ ಟ್ರಸ್ಟಿಗಳ ಸದಸ್ಯರು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಂಡಿದ್ದೇವೆ. ಕೋಟೆಕಾಲು ಸಾಗರ ನಡೆಸಿನ 53ನೇ ವರ್ಷದ ಶ್ರೀವಿದ್ಯಾಗ ನೇತೃತ್ವ ಕೇಂದ್ರದ ಮಾತ್ರ ಸತತ ಬಾಂಧವ್ಯದಲ್ಲಿ ಆತ್ಮೀಯವಾದ ರೂಪಿಗೆ ಗೆದ್ದುಕೊಂಡು ಇದೆ. ಮಧ್ಯಾಹ್ನದ ಮಹಾಪೂಜೆ ಕರೆಗೆ ಪ್ರಸಾದ ವಿತರಣೆ ಒಂದೊಂದು ದಯಮಾಡಿ ಪ್ರಸಾದ ವಿತರಣೆ ನಾಯಕ ಅನ್ನಪ್ರಸಾದದ ಅನ್ನ ಸಂದರ್ಪಣೆ ನಡೆಸಲು ಮಾತ್ರ ಕಾರ್ಯಕ್ರಮದ ಕಡೆಮುಟ್ಟ ಇದ್ದರೆ ಶ್ರೀ ವಿದ್ಯಾಗಣಪತಿ ದೇವರನ್ನ ನಿರ್ದೇಶ ಪಾತ್ರಗಳನ್ನು ವಿನಮ್ರವಾದ ಸಮಿತಿಸರವಾದ ಏನೊಂದಿಲ್ಲ. ಪ್ರಸಾದ ವಿತರಣೆ ಆಯ್ತಾಗ ಅನ್ನ ಸಂತರ್ಪಣದ ವ್ಯವಸ್ಥೆ ಮಾಡಬಹುದು. ಮತ್ತು ಮಾತೆಲ್ಲ ಅನ್ನ ಸಂತರ್ಪಣೆ ಅನ್ನ ಪ್ರಸಾದ ಸ್ವೀಕಾರ ಮಾಡಬಹುದು. 4 ಗಂಟೆಗೆ ಸರಿಯಾದ ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಬಹುದು. ಈತನೇಟ ಭಜನಾ ಸಂಕೀರ್ತನ ನಡಪಾದವರ್ನ ಶ್ರೀ ಗಜಾನನ ಮಹಿಳಾ ಮಂಡಳಿ ಸೇವಾ ಟ್ರಸ್ಟ್ ಇದನ್ನಿಂದ ಮಾತಾ ಸದಸ್ಯರು ದಯಮತ್ತದೆ ಮಂಟಪಕ್ಕೆ ಬರಡು ಶ್ರೀ ವಿದ್ಯಾಗಣಪತಿ ದೇವರ ಮಂಟಪಕ್ಕೆ ಬರಡು ನಿಮಗೆ ಪ್ರಸಾದ ವಿತರಣೆ ಕೊಡೋದು.